ನಮ್ಮ ಮಾಜಿ ಉಪ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಬಾಬು ಜಗಜೀವನರಾವ್ ಅವರ 115ನೇ ಜಯಂತ್ಯೋತ್ಸವವನ್ನು ಹಿರಿಯೂರು ನಗರದಲ್ಲಿ ಆಚರಣೆ ಮಾಡೋದಕ್ಕೆ ಬಹಳ ವಿಜೃಂಭಣೆಯಿಂದ ಹಿರಿಯೂರು ನಗರ ಸುಸಜ್ಜಿತವಾಗಿ ತಯಾರಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಹಿರಿಯೂರು ತಾಲೂಕಿನ ಮಾಜಿ ಸಚಿವರು ಆಗಿರ್ತಕ್ಕಂಥ ಡಿ ಸುಧಾಕರ್ ಸಾಹೇಬ್ರವರ ನೇತೃತ್ವದಲ್ಲಿ, ಹಾಗೆ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಆಂಜನೇಯ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ತಾಲೂಕಿನ ಕಾಂಗ್ರೆಸ್ಸಿನ ಶಾಸಕರಾದಂಥ ಏನು ನಮ್ಮ ಗೋವಿಂದಪ್ಪಾಜಿಯವರು ಮತ್ತು ರಘುಮೂರ್ತಿ ಸಾಹೇಬ್ರವರು ಮತ್ತು ಯೋಗೇಶ್ ಬಾಬುರವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾಳೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಹಿರಿಯೂರು ಸುಸಜ್ಜಿತವಾಗಿ ರೆಡಿಯಾಗಿದೆ. ಹಾಗೆ ನಮ್ಮ DCCಯ ಒಂದು ಜಿಲ್ಲಾ ಕಾಂಗ್ರೆಸ್ನ ಕಮಿಟಿಯವರು ನಮ್ಮ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ನಾಳೆ ಬರ್ತಾಗಿರ್ತಕ್ಕಂಥ ಕರ್ನಾಟಕದ KPCCಯಿಂದ ಬರ್ತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತ ಕೋರಲಿಕ್ಕೆ ವಿಜೃಂಭಣೆಯಿಂದ ಹಿರಿಯೂರು ನಗರ ರೆಡಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ. ಸುರೇಶ್ ಬಾಬು, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು.